ವಿಮಲಕ್ಕ ಬಂತಾರೆ ಏರ ನೋಡಿ ಉಂಟಾರ ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡ್ನೂರು ಗ್ರಾಮದ ಕುಂಬಾಡಿ ಎಂಬಲ್ಲಿ ಈಗ ಗೋಡೆ ಬರ ಕುಸಿತ ಉಂಟು. ಯಾಕೆಂದರೆ ಒಬ್ಬ ಖಾಸಗಿ ವ್ಯಕ್ತಿ ಇಲ್ಲಿ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ತಗೊಂಡೇ ಮಾಡಿದ್ದಾರೆ. ಆದರೆ ಅದು ಕುಸಿಯೋದು ಅವರು ಗೊತ್ತಿರದೇ ಮಾಡಿದ್ದಾರೆ. ಆದರೆ ಈಗ ಅದು ಕುಸಿದು ಅವರ ಮನೆ ಸರ್ವನಾಶವಾಗಿದೆ. ಅದರ ಮೇಲೆ ಈಗ ಜೋರು ಮಳೆ ಬಂದ ಕಾರಣ ಇನ್ನೂ ಬರೆ ಕುಸಿತ ಉಂಟು. ಇದು ಸಾಧಾರಣ ನೋಡುವಾಗ ನಮ್ಮ ಮಡಿಕೇರಿಯಾದ ಇದೇ ಸಂದರ್ಭ ಕಾಣ್ತಾ ಉಂಟು. ಮಳೆ ಇನ್ನೂ ಜೋರಾದರೆ ಖಂಡಿತ ಇದು ಇನ್ನೂ ಜಾಸ್ತಿ ಆಗುವ ಚಾನ್ಸ್ ಉಂಟು. ಯಾಕೆಂತ ಹೇಳಿದರೆ ಮೇಲೆ ಅದು JCBಯಲ್ಲೆಲ್ಲ ಮಣ್ಣು ಹೋಗಿ ಇದು ಮಾಡಿದ್ದಾರೆ, ಆ ಮಾರ್ಕೆಲ್ಲ ಮಾಡಿದ್ದಾರೆ. ಆದ ಕಾರಣ ಅಲ್ಲಿ ಮಣ್ಣು ನೀರು ಇಂಗ್ತಾ ಉಂಟು. ಇಂಗಿದ ಕಾರಣ ಇಲ್ಲಿ ನಮಗೆ ಈ ಮನೆ ಮತ್ತು ಇಲ್ಲಿ ಇದು ಇನ್ನೂ ಜರಿದರೆ ಜಾಸ್ತಿ ಕೆಳಗೆ ಇಲ್ಲಿ ಮೂಲ ನಿವಾಸಿಗಳಿದ್ದಾರೆ, 2-3 ಮನೆ ಮತ್ತು ಕೆಳಗೆ ಕೃಷಿಕರಿದ್ದಾರೆ. ಅವರಿಗೆಲ್ಲ ತುಂಬ ಉಪದ್ರ ಆಗುವ ಸಂದರ್ಭ ಉಂಟು. ಆದ ಕಾರಣ ಇಲ್ಲಿಗೆ ನಾವು ಈಗ ಇದನ್ನು ನಮ್ಮ VA ಅವರಿಗೆ ತಿಳಿಸಿದ್ದೇವೆ. ಹಾಗೆ ತಹಸೀಲ್ದಾರ್ ಅವರ ಗಮನಕ್ಕೂ ತರ್ತಾ ಇದ್ದೇವೆ. ಯಾಕೆಂದರೆ ತಹಸೀಲ್ದಾರಲ್ಲಿ ಸಭೆಯಲ್ಲಿದ್ದಾರೆ ಅಂತ ಫೋನ್ ತೆಗೆಯುವುದಿಲ್ಲ. ಆದರೂ ನಾವು ಈಗ ಮಾಡ್ತಾರೆ, VA ಅವರು ತಿಳಿಸಿದೆ ಅಂತ ಹೇಳಿದ್ದಾರೆ. ಆದ ಕಾರಣ ಇದು ತುಂಬ ಇದಾಗುವ ಲಕ್ಷಣ ಉಂಟು. ಯಾಕೆಂದರೆ ಇದಕ್ಕೆ ಸರ್ಕಾರದಿಂದ ಯಾವುದು ತಡೆ ಇದನ್ನು ನಿಲ್ಲಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಯಾಕೆಂತ ಹೇಳಿದರೆ ಮೇಲಿಂದರೆ ನೀರೇನಾದರೂ ತಪ್ಪಿಸಿಕೊಡುವಂಥ ವ್ಯವಸ್ಥೆ ಮಾಡಬೇಕಾಗಿ ಹೊರತು ಬೇರೆ ಏನು ಇದಕ್ಕೆ ನನಗೆ ಕಾಣುವಾಗೇ ಇಲ್ಲ. ಆದ ಕಾರಣ ಇಲ್ಲಿ ತುಂಬ ಡೇಂಜರ್ ಉಂಟು ನಾನು ಹೇಳ್ತಾ ಇದ್ದೇನೆ.